ನಿಮಗೆ ಇದು ಅಚ್ಚರಿ ಎನಿಸಿದ್ರೂ ಸತ್ಯ. ಸನ್ನಿ ಲಿಯೋನ್ ಆನ್ಲೈನ್ನಲ್ಲಿ 2,000 ರೂಪಾಯಿ ಸಾಲವನ್ನು ಪಡೆದಿದ್ದಾರೆ. ಆದರೆ ಆ ಸಾಲವನ್ನು ಅವರು ತೀರಿಸಿಲ್ಲ. ಇದರಿಂದ ಅವರ ಸಿಬಿಲ್ ಸ್ಕೋರ್ ಪಾತಾಳಕ್ಕೆ ಮುಟ್ಟಿದೆ. ಸನ್ನಿ ಲಿಯೋನ್ ಹೆಸರಲ್ಲಿ ಆನ್ಲೈನ್ನಲ್ಲಿ ಸಾಲ ನೀಡಿರುವುದು ನಿಜ. ಆದರೆ ಸನ್ನಿ ಬಯಸಿ ಸಾಲವನ್ನು ಪಡೆದಿಲ್ಲ. ಬದಲಿಗೆ ಯಾರು ಸನ್ನಿ ಹೆಸರಲ್ಲಿ ಮೋಸವನ್ನು ಮಾಡಿ ಸಾಲ ಪಡೆದಿದ್ದಾರೆ. ಇದರಿಂದ ಸನ್ನಿಯವರ ಸಿಬಿಲ್ ಸ್ಕೋರ್ ಪಾತಾಳಕ್ಕೆ ಕುಸಿದಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸನ್ನಿ, ಯಾರು ನನ್ನ ಪ್ಯಾನ್ ನಂಬರ್ ಬಳಸಿ 2,000 ರೂಪಾಯಿಯನ್ನು ಆನ್ಲೈನ್ನಲ್ಲಿ ಸಾಲ ಪಡೆದಿದ್ದಾರೆ. ಆ ಸಾಲವನ್ನು ತೀರಿಸಿಲ್ಲ. ಇದರಿಂದ ನನ್ನ ಸಿಬಿಲ್ ಸ್ಕೋರ್ ದೊಡ್ಡ ಮಟ್ಟದಲ್ಲಿ ಹೊಡೆತ ತಂದಿದೆ. ಯಾರದ್ದೋ ಪ್ಯಾನ್ ಸಂಖ್ಯೆಗೆ ಇಂಡಿಯಾ ಬುಲ್ಸ್ ಹೇಗೆ ಸಾಲ ನೀಡಬಲ್ಲದು? ಇದನ್ನು ಸರಿ ಮಾಡಿ ಎಂದು ಖಾರವಾಗಿ ಹೇಳಿದ್ದಾರೆ. ಬಳಿಕ ಮತ್ತೊಂದು ಟ್ವೀಟ್ನಲ್ಲಿ ಇಂಡಿಯಾ ಬುಲ್ಸ್ನವರು ನನ್ನ ಸಿಬಿಲ್ ಸ್ಕೋರ್ ಅನ್ನು ಸರಿ ಮಾಡಿದ್ದಾರೆ. ಹೀಗೆ ಸಮಸ್ಯೆಯಾಗಿರುವ ಇತರರಿಗೂ ಸಹಾಯ ಮಾಡುತ್ತೀರೆಂಬ ವಿಶ್ವಾಸ ಇದೆ ಎಂದು ಇಂಡಿಯಾ ಬುಲ್ಸ್ ಸೆಕ್ಯುರಿಟಿಯ ಪಾಲುದಾರಿಕೆ ಸಂಸ್ಥೆ ಧನಿಗೆ ಟ್ವೀಟ್ ಮಾಡಿದ್ದಾರೆ. ಸನ್ನಿ ಲಿಯೋನ್ ಮಾತ್ರವಲ್ಲದೆ ಹಲವರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಧನಿಯಲ್ಲಿ ಪ್ಯಾನ್ ನಂಬರ್ಗೆ ಲೋನ್ ನೀಡಲಾಗುತ್ತಿದ್ದು, ಹಲವರ ಪ್ಯಾನ್ ಸಂಖ್ಯೆಗಳು ದುರುಪಯೋಗವಾಗಿ ಸಾಲ ಪಡೆಯಲಾಗಿದೆ. ಧನಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ದೂರುಗಳು ಬಂದಿವೆ. ಸನ್ನಿ ಲಿಯೋನ್ ಬಾಲಿವುಡ್ನ ಸಿರಿವಂತ ನಟಿಯರಲ್ಲಿ ಒಬ್ಬರು. ಅವರಿಗೆ ಸಾಲ ಪಡೆಯುವ ಅವಶ್ಯಕತೆ ಏನೂ ಇಲ್ಲ. ಅಮೆರಿಕದ ಶ್ರೀಮಂತ ಉದ್ಯಮಗಳಲ್ಲಿ ಒಂದಾದ ಪೋರ್ನ್ ಉದ್ಯಮದಲ್ಲಿ ಸನ್ನಿ ಲಿಯೋನ್ ಟಾಪ್ 4 ನಟಿಯಾಗಿದ್ದು ಸಾಕಷ್ಟು ಹಣವನ್ನು ಸಂಪಾದಿಸಿದ್ದಾರೆ. ಅವರದ್ದೇ ಆದ ವೆಬ್ಸೈಟ್ಗಳನ್ನು ಕೂಡ ಸನ್ನಿ ಹೊಂದಿದ್ದಾರೆ. ಇದರಿಂದ ಲಕ್ಷಾಂತರ ಹಣವನ್ನು ದಿನವೊಂದಕ್ಕೆ ಸನ್ನಿ ಸಂಪಾದಿಸುತ್ತಿದ್ದಾರೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಹಾಲಿವುಡ್ನ ಗಣ್ಯರು ವಾಸಿಸುತ್ತಿರುವ ಬೇವರ್ಲಿ ಹಿಲ್ಸ್ನಿಂದ ತುಸು ದೂರದಲ್ಲಿ ಸನ್ನಿಯವರ ನಿವಾಸವಿದೆ. ಈ ಐಷಾರಾಮಿ ನಿವಾಸ ಮಾತ್ರವೇ ಅಲ್ಲದೆ ಮುಂಬೈನಲ್ಲಿ ಸಹ ಇತ್ತೀಚೆಗೆ ಐಷಾರಾಮಿ ಅಪಾರ್ಟ್ಮೆಂಟ್ ಒಂದನ್ನು ಸನ್ನಿ ಖರೀದಿಸಿದ್ದಾರೆ. ಪೋರ್ನ್ ಉದ್ಯಮದಿಂದ ಹೊರಗೆ ಬಂದಿರುವ ಸನ್ನಿ ಲಿಯೋನ್ ಬಾಲಿವುಡ್ನಲ್ಲಿ ಕೆಲವು ವರ್ಷಗಳಿಂದ ಸಕ್ರಿಯರಾಗಿದ್ದು ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಕೆಲವು ಐಟಂ ಸಾಂಗ್ಗಳಲ್ಲಿ ನರ್ತಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.